ಸೊ ಲೋಕಸಭಾ ಚುನಾವಣೆಯ ಡೇಟ್ ಅನೌನ್ಸ್ ಆಗಿದೆ. ಅಭ್ಯರ್ಥಿಗಳ ಮತ ಪ್ರಚಾರ ತುಂಬಾ ಭರ್ಜರಿಯಾಗಿ ನಡೀತಾ ಇದೆ. ಸೊ ಇದೆಲ್ಲದರ ನಡುವೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಓಟು ಇಂತಿಂಥ ಅಭ್ಯರ್ಥಿಗೆ ಅನ್ನೋದರ ಬದಲಾಗಿ ಈ ಯಾವ ಅಭ್ಯರ್ಥಿಗಳಿಗೂ ಕೂಡ ಅಲ್ಲ ಅನ್ನುವಷ್ಟರ ಮಟ್ಟಕ್ಕೆ ಕೆಲವೊಂದು ಬೆಳವಣಿಗೆಗಳು ನಡೀತಾ ಇದೆ. ಸೊ ಆ ಬೆಳವಣಿಗೆಗಳು ಏನು ಅನ್ನುವಂಥದ್ರ ಅಪ್ಡೇಟನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ. ಸೊ ಮೊದಲನೇದಾಗಿ ಆ ಅಪ್ಡೇಟನ್ನು ನಾವು ಗಮನಿಸೋದಾದರೆ, ಈ ಬಾರಿಯ ಲೋಕಸಭಾ ಚುನಾವಣೆಗೆ ಅಣಿಯಾಗ್ತಾ ಇರುವಂಥ ಒಂದು ದೊಡ್ಡ ಬದಲಾವಣೆ, ಅದರ ಅಪ್ಡೇಟ್ಗಳು ಬರ್ತಾ ಇದೆ. ಸೊ ಅಪ್ಡೇಟನ್ನು ನಾವು ಗಮನಿಸೋದಾದರೆ, ಈ ಬಾರಿಯ ಚುನಾವಣೆಯಲ್ಲಿ ಎಷ್ಟರ ಮಟ್ಟಿಗೆ ಇಫೆಕ್ಟ್ ಆಗಬಹುದು. ಸೊ ಕಣದಲ್ಲಿರುವಂಥ ಅಭ್ಯರ್ಥಿಗಳು ನಾವು ಗೆದ್ದೇ ಗೆಲ್ತೀವಿ ಅನ್ನುವಂಥ ಭರವಸೆಯ ಮೇಲೆ ಒಂದು ಕಡೆ ಇದ್ದರೆ, ಇನ್ನೊಂದು ಕಡೆ ಏನಾದರೂ ಮ್ಯಾಜಿಕ್ ಆಗಿ ಈ ಹಿಂದೆ ನಮ್ಮ ಕೈಯಿಂದ ಕ್ಷೇತ್ರವನ್ನು ಬಿಟ್ಟುಕೊಟ್ಟಿದ್ವಿ, ಈ ಬಾರಿ ಮತ್ತೆ ಅದನ್ನು ಪಡೆದುಕೊಳ್ತೀವಿ ಅನ್ನುವಂಥ ನಿರೀಕ್ಷೆಯಲ್ಲಿದ್ದಂಥ ಅಭ್ಯರ್ಥಿಗಳಿಗೆ ಈ ಬಾರಿ ಯಾವ ರೀತಿಯಾದಂತಹ ಪ್ಲಸ್ ಆರ್ ಮೈನಸ್ ಆಗುತ್ತೆ. ಸೊ ಲೋಕಸಭಾ ಚುನಾವಣಾ ಹೊಸ್ತಿಲಲ್ಲೇ ಕರಾವಳಿಯಲ್ಲಿ ಶುರುವಾಗ್ತಾ ಇದೆ ಒಂದು ಹೊಸ ಅಭಿಯಾನ. ಸೊ ಇದು ದೊಡ್ಡ ಮಟ್ಟಕ್ಕೆ ಸುದ್ದಿ ಆಗ್ತಾ ಇದೆ. ಸೊ ಕರಾವಳಿಯಲ್ಲಿ ಪ್ರಾರಂಭ ಆದಂಥ ಈ ಅಭಿಯಾನ ರಾಜ್ಯದಲ್ಲಿ ಮಾತ್ರವಲ್ಲದೆ ದೇಶದಲ್ಲೂ ಕೂಡ ರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಮಟ್ಟಕ್ಕೆ ಸುದ್ದಿ ಆಗೋದಕ್ಕೆ ಹೊರಡ್ತಾ ಇದೆ. ಸೊ ಈ ಸುದ್ದಿಯನ್ನು ನಮ್ಮ ಟಿವಿ ಇದೀಗ ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದೆ. ಸೊ ದಶಕದ ಹಿಂದಿನ ಸೌಜನ್ಯ ಸಾವಿನ ನ್ಯಾಯಕ್ಕಾಗಿ ಈಗಾಗಲೇ ಹಲವಾರು ಬಾರಿ ಪಟ್ಟು ಹಿಡಿಯಲಾಗಿದೆ. ಸೊ ಕರಾವಳಿ ರಾಜಕೀಯ ದಿಕ್ಕನ್ನೇ ಬದಲಾಯಿಸುವುದಕ್ಕೆ ಈಗ ಈ ಅಭಿಯಾನ ಮುಂದಾಗ್ತಾ ಇದೆ. ಸೊ ಗೆಲ್ಲರಿಗೂ ಕೂಡ ನೆನಪಿರಲಿ, ಕಳೆದ ಕೆಲವು ತಿಂಗಳ ಹಿಂದೆ ನಮ್ಮ ಟಿವಿ ಮಾಡಿದಂಥ ಒಂದು ಸಂದರ್ಶನ ಮಾಧ್ಯಮ ಲೋಕದಲ್ಲೇ ಒಂದು ದೊಡ್ಡ ಹಿಸ್ಟರಿಯನ್ನು ಕ್ರಿಯೇಟ್ ಮಾಡಿತ್ತು, ಒಂದು ದೊಡ್ಡ ಮಟ್ಟಕ್ಕೆ ಸುದ್ದಿಯೂ ಕೂಡ ಆಗಿತ್ತು. ಅದಾದ ಬಳಿಕ ಸೌಜನ್ಯ ಕುರಿತಾದಂತಹ ಸಾವಿನ ನ್ಯಾಯಕ್ಕಾಗಿ ನಡೆದಿರುವಂತಹ ಹೋರಾಟಗಳು ದೊಡ್ಡ ಮಟ್ಟಕ್ಕೆ ಕಿಚ್ಚನ್ನು ಹಬ್ಬಿಸಿತ್ತು. ಈಗ ಅದರ ಮುಂದುವರಿದ ಅಧ್ಯಾಯವಾಗಿ ಈಗ ಸೌಜನ್ಯ ಸಾವಿಗೆ ನ್ಯಾಯ ಒದಗಿಸದ ರಾಜಕೀಯ ನಾಯಕರನ್ನು ವಿರೋಧಿಸುವುದಕ್ಕೆ ಮುಂದಾಗಿದೆ ಹೋರಾಟಗಾರರ ತೀರ್ಮಾನ. ಸೊ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಸೌಜನ್ಯಗಳಿಗಾಗಿ ನೋಟಾ ಚಳುವಳಿಗೆ ಹೋರಾಟಗಾರರು ಮುಂದಾಗಿದ್ದಾರೆ. ಅಂದರೆ ನಮಗೆ ಈ ಬಾರಿ ಕಣದಲ್ಲಿರುವಂಥ ಅಭ್ಯರ್ಥಿಗಳ ಅಗತ್ಯತೆ ಇಲ್ಲ. ಕಾರಣ ಈ ಅಭ್ಯರ್ಥಿಗಳಿಂದ ಅಥವಾ ಈ ಅಭ್ಯರ್ಥಿಗಳು ಯಾವ ಪಕ್ಷದ ಚಿಹ್ನೆಯನ್ನು ಇಟ್ಟುಕೊಂಡು ನಮ್ಮ ಮುಂದೆ ಮತಯಾಚನೆಯನ್ನು ಮಾಡ್ತಾ ಇದ್ದಾರೆ, ಇವರು ಯಾರೂ ಕೂಡ ಸೌಜನ್ಯಳ ಸಾವಿಗೆ ಒಂದೊತ್ತಿನ ಕಣ್ಣೀರನ್ನು ಕೂಡ ಹಾಕಿದಂಥ ಪುಣ್ಯಾತ್ಮರಲ್ಲ. ಬರೀ ನಾಟಕೀಯವಾಗಿ ರಾಜಕೀಯ ನಾಟಕವನ್ನು ನಡೆಸಿದಂಥವರು. ಸೊ ಗೆಲುವಿನ ಆತ್ಮವಿಶ್ವಾಸದಲ್ಲಿರುವಂತಹ BJP ನಾಯಕರಿಗೆ ನುಂಗಲಾರದ ಬಿಸಿ ತುಪ್ಪ ಆಗುತ್ತಾ ಸೌಜನ್ಯ ನೋಟಾ ಅಭಿಯಾನ ಅನ್ನುವಂಥದ್ದು ಈಗ ದೊಡ್ಡ ಮಟ್ಟಕ್ಕೆ ಪ್ರಶ್ನೆ ಆಗ್ತಾ ಇರುವಂಥದ್ದು. ಯಾಕಂತ ಹೇಳಿದರೆ ಪ್ರಮುಖವಾಗಿ BJPಯೇ, ಯಾಕಂತ ಹೇಳಿದರೆ ಕಳೆದ ಬಾರಿ BJPಯ ಶಾಸಕರು ಮಾಡಿರುವಂಥ ಹೋರಾಟ ರೀ, ಸೌಜನ್ಯನ ಪರವಾಗಿ ನಾವಿದ್ದೇವೆ ಅಂತ ಹೇಳಿದ್ರಲ್ವಾ. ಸೌಜನ್ಯ ಹೋರಾಟದಿಂದ ಹಿಂದೆ ಸರಿಯೋ ಪ್ರಶ್ನೆಯೇ ಇಲ್ಲ ಎಂದಿದ್ದ ಕರಾವಳಿಯ ಅವಳಿ ಜಿಲ್ಲೆ BJP ಶಾಸಕರ ಹೋರಾಟ ಏನಾಯಿತು? ಗಂಟಲು ಹರ್ಕೊಂಡಿದ್ರಲ್ವಾ. ಸೌಜನ್ಯನ ಪರವಾಗಿ ನಾವಿದ್ದೇವೆ, ಅವರ ಮನೆಯವರ ಪರವಾಗಿ ನಾವಿದ್ದೇವೆ, ಎಲ್ಲಿಗೆ ಹೋಗಿ ಮಾತಾಡಬೇಕು ನಾವಿದ್ದೇವೆ, ನಾವು ಅಂತ ಗಂಟಲು ಹರ್ಕೊಂಡಿದ್ರಲ್ವಾ. ಎಲ್ಲಿದ್ದೀರಾ ಸ್ವಾಮಿ? ಈಗ ತಮ್ಮ ಸ್ವಂತ ಕ್ಷೇತ್ರದಲ್ಲಾದ ಕೊಲೆ ಮತ್ತು ಮರ್ಡರ್ ಪ್ರಕರಣಕ್ಕೆ ಸಂಬಂಧಿಸಿ ತುಟ್ಟಿ ಬಿಚ್ಚೋದಕ್ಕೂ ಕೂಡ ಆಗದಿರುವಂಥ ಶಾಸಕರು ಬೆಳ್ತಂಗಡಿಯಲ್ಲಿದ್ದಾರೆ. ಹೆಸರಿಗೆ ಮಾತ್ರ ನಂಬರ್ 1 ಶಾಸಕರು, ನಂಬರ್ 1 ಸಂಸದರು ಅನ್ನುವಂತಹ ಬಿರುದು ಸಿಕ್ಕಿದ್ರೆ ಸಾಕ. ಕ್ಷೇತ್ರದಲ್ಲಿ ಆಗಿರುವಂತಹ ಹೆಣ್ಣು ಮಗಳ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ಯಾರು ಉತ್ತರ ಕೊಡ್ತಾರೆ? 2 ತಿಂಗಳ ಒಳಗೆ ಆರೋಪಿಗಳನ್ನು ಬಂಧಿಸಿ ಶಿಕ್ಷೆ ಕೊಡಿಸ್ತೀವಿ ಅಂತ ವೇದಿಕೆ ಮೇಲೆ ಘೋಷಣೆ ಕೂಗಿದ್ರಲ್ವಾ ಹರೀಶ್ ಪೂಂಜಾರಬ್ರೆ. 2 ತಿಂಗಳಲ್ಲ, ಈಗ ತಾವು ಭಾಷಣ ಮಾಡಿ ಎಷ್ಟು ತಿಂಗಳಾಯಿತು? 7-8 ತಿಂಗಳಾದರೂ ಇನ್ನೂ ಕೂಡ ಇದರ ಬಗ್ಗೆ ಪ್ರತ್ಯುತ್ತರ ಆಗಿರಲಿ ಅಥವಾ ಉತ್ತರವನ್ನು ನೀಡೋದಕ್ಕಾಗಿಲ್ಲ ಶಾಸಕರಿಗೆ. ಕೇಂದ್ರದ ನಾಯಕರನ್ನು ಭೇಟಿ ಮಾಡಿಸ್ತೀವಿ ಅಂತ ಸುನೀಲ್ ಕುಮಾರ್ ಅವರು ವೇದಿಕೆ ಮೇಲೆ ಘೋಷಣೆಯನ್ನು ಹೇಳಿದರು. ಬರೀ ಮಾತಿನ ಬರದಲ್ಲಿ ಮಾತ್ರನ ಇದು? ಇನ್ನು ಎಷ್ಟು ದಿನ ಬೇಕು ಕೇಂದ್ರದ ನಾಯಕರನ್ನು ಭೇಟಿ ಮಾಡಿಸೋದಕ್ಕೆ? ಅಥವಾ ತಮಗೇನೆ ದಾರಿ ಗೊತ್ತಿಲ್ವಾ ಕೇಂದ್ರದ ನಾಯಕರು ಎಲ್ಲಿದ್ದಾರೆ ಅಂತ ಹೇಳಿ? ಆರೋಪಿಗಳು ಯಾರು ಅಂತ ನನಗೆ ಗೊತ್ತಿದೆ ಅಂತ 4 ಬಾರಿ ಗೆದ್ದಂತಹ ವಸಂತ್ ಬಂಗೇರ್ ಅವರು ಸಾರ್ವಜನಿಕವಾಗಿ ಹೇಳಿಕೆಯನ್ನು ನೀಡಿದ್ರು. ಆದರೆ ಅವರ ಬಗ್ಗೆ ನಾನು ಹೇಳಿದರೆ ನನ್ನ ಜೀವಕ್ಕೆ ಅಪಾಯ ಇದೆ ಖಂಡಿತ. ಆದರೆ ಇಷ್ಟು ಸಮಯ ಆಯ್ತು ರೀ, 4 ಬಾರಿ ಗೆದ್ದಂಥ ಶಾಸಕರಿಗೆ ಅವರ ಹೆಸರನ್ನು ಹೇಳೋದಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ
ತಾವುಗಳು ಯಾರು ರಕ್ಷಣೆ ಮಾಡ್ತಾ ಇದ್ದೀರಾ? ತಮ್ಮ ಕ್ಷೇತ್ರದ ಹೆಣ್ಣು ಮಗಳ ರಕ್ಷಣೆ ಮಾಡೋದಕ್ಕಾಗದವರು ಇನ್ನು ಯಾರನ್ನು ರಕ್ಷಣೆ ಮಾಡ್ತಾ ಇದ್ದೀರಾ? 3 ಬಾರಿ ಗೆದ್ದು ಒಂದು ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸುವಷ್ಟು ಅಧಿಕಾರ ಇರಲಿಲ್ಲ ನಳಿನ್ ಕುಮಾರ್ ಕಟೀಲ್ ರವರಿಗೆ. 3 ಬಾರಿ ಹ್ಯಾಟ್ರಿಕ್ ಸಂಸದ, ನಂಬರ್ 1 ಸಂಸದ, ದೇಶದ ಅಭಿವೃದ್ಧಿಯ ಮಹಾಪೂರವನ್ನೇ ಕರಾವಳಿಯಲ್ಲಿ ಹರಿಸಿದ್ದಾರೆ. ಕೈಪಿಡಿಯನ್ನು ಬಿಡುಗಡೆ ಮಾಡ್ತಾರೆ. ಆ ಕೈಪಿಡಿಯಲ್ಲಿ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಿಸಿ ಏನು ಕಡ್ದು ಕಿತ್ತಾಕಿದ್ದಾರೆ ಅನ್ನುವಂಥದ್ದನ್ನು ಕೂಡ ದಾಖಲು ಮಾಡಬೇಕಾಗಿತ್ತು ಸಂಸದರು. ದೇಶದಲ್ಲಿ ನಂಬರ್ 1 ಸಂಸದರು ತಮ್ಮ ಅಧಿಕಾರಾವಧಿಯಲ್ಲಿ ತಮ್ಮ ಕ್ಷೇತ್ರದಲ್ಲಿ ಆದ ಅನ್ಯಾಯದ ಬಗ್ಗೆ ಮಾತಾಡೋದಕ್ಕೆ ಮಾತ್ರ ಸಂಸದರ ಸಾಧನೆ ಅನ್ಬೇಕಾ ಅಥವಾ ಸಂಸದರ ಶೂನ್ಯ ಅನ್ಬೇಕಾ? ಸೊ ಚುನಾವಣಾ ಪ್ರಚಾರದ ಎಲ್ಲವೂ ಕೂಡ ಸೌಜನ್ಯ ಪ್ರಕರಣದ ಬಗ್ಗೆ ತುಟಿ ಬಿಚ್ಚದ ಅಭ್ಯರ್ಥಿಗಳು ಬ್ರಿಜೇಶ್ ಚೌಟ ಮತ್ತು ಪದ್ಮರಾಜ್. ಸೊ ಇದು ಕರಾವಳಿಯ ಇಬ್ಬರು ಪ್ರತಿಭಾನ್ವಿತ ಅಭ್ಯರ್ಥಿಗಳು, ಈ ಬಾರಿಯ ಹೊಸ ಮುಖಗಳು. ಚುನಾವಣೆಗೆ ಹೊಸ ಮುಖ ಆಗಿರ್ಬೋದು ರೀ, ಆದರೆ ತಾವುಗಳು ಕೂಡ ಕರಾವಳಿಯಲ್ಲೇ ಇದ್ದಂಥವರಲ್ವಾ? ಯಾಕೆ ಈ ವಿಚಾರದ ಬಗ್ಗೆ ತಮ್ಮ ಧ್ವನಿಗಳು ಪ್ರಚಾರದ ಸಮಯದಲ್ಲಿ ಬರುವುದಿಲ್ಲ? ನಾನೇನಾದರೂ MP ಆಗಿ ಬಂದ ಬಳಿಕ ಈ ರೀತಿಯಾದಂಥ ಕ್ರಮ ಕೈಗೊಳ್ತೇನೆ ಅನ್ನುವಂಥ ಮಾತು ಯಾಕಿಲ್ಲ? ಹೆಣ್ಣು ಮಗಳ ಸಾವಿಗೆ ನ್ಯಾಯ ಕೊಡಿಸೋದಕ್ಕೆ ಇಷ್ಟು ಹಿಂದೆ ಸರಿಯುತ್ತಿರೋದಾದರೂ ಯಾಕೆ? ಪ್ರಭಾವಿ ರಾಜಕೀಯ ನಾಯಕರು ರೀ, ಆಫ್ಟರ್ ಆಲ್ ಪಂಚಾಯತ್ ಎಲೆಕ್ಟ್ ಆಗಿ ವಿನ್ ಆಗಿರುವಂಥ ರಾಜಕೀಯ ನಾಯಕರಲ್ಲ. 3 ಬಾರಿ ಸಂಸದರು, 4 ಬಾರಿ ಶಾಸಕರು, ಮುಖ್ಯಮಂತ್ರಿ ಹುದ್ದೆಯನ್ನು ಏರಿದವರು, ರಾಜ್ಯಾಧ್ಯಕ್ಷರು, ರಾಷ್ಟ್ರೀಯ ನಾಯಕರ ಪಂಕ್ತಿಯಲ್ಲಿ ಕೂತು ಬಂದವರು, ಎಲ್ಲವೂ ಕೂಡ ಕರಾವಳಿಯ ಪ್ರಬುದ್ಧ ರಾಜಕೀಯ ನಾಯಕರು. ಏನಾಯಿತು? ಎಲ್ಲೋ 12 ವರ್ಷದ ಹಿಂದೆ ಬೆಳ್ತಂಗಡಿ ಅನ್ನುವಂಥ ಒಂದು ಊರಲ್ಲಿ, ಕ್ಷೇತ್ರದಲ್ಲಿ ಒಂದು ಹೆಣ್ಣು ಮಗಳ ಅತ್ಯಾಚಾರ ಕೊಲೆ ಆಯಿತು. ಯಾರೋ 4 ಜನ ಹೋರಾಟ ಮಾಡ್ತಾರೆ, ಇನ್ಯಾರೋ ಕಿರುಚಾಡ್ತಾರೆ. ನಾವುಗಳು ನಮ್ಮ ರಾಜಕೀಯ ಬೇಳೆಗೆನ ಬೇಯಿಸಿದ್ರೆ ಸಾಕು. ಇನ್ನೊಂದು ಚುನಾವಣೆ ಬರುವಂಥ ಸಮಯದಲ್ಲಿ ಏನಾದರೂ ದಂಗೆ ಇದ್ದರೆ ಆವಾಗ ವೇದಿಕೆ ಮೇಲೆ ಹೋಗಿ ಭಾಷಣ ಬಿಗಿದು ಆ ಓಟನ್ನು ಪಡೆಯುವಂಥ ಪ್ರಯತ್ನವನ್ನು ನಾವು ಮಾಡೋಣ ಅಂತ ಅಂದುಕೊಂಡಿದ್ದಂತಹ BJP ಆ್ಯಂಡ್ ಕಾಂಗ್ರೆಸ್ ನಾಯಕರಿಗೆ, ಎರಡೂ ಪಕ್ಷಗಳಿಗೂ ಕೂಡ. ಯಾಕಂತ ಹೇಳಿದರೆ ಕರಾವಳಿಯಲ್ಲಿ ಏನು ಕಿತ್ತಾಕಿದ್ದೀರಾ ಅನ್ನುವಂಥದ್ದು ಕೂಡ ಪ್ರಮುಖ. ಚುನಾವಣೆ ಬರ್ತಾ ಇದೆಯಲ್ವಾ? BJPಯವರು ಮೋದಿ ಗ್ಯಾರಂಟಿ ಅಂತ ಹೇಳ್ತಾ ಇದ್ದೀರಾ. ಎಲ್ಲನೂ ಮೋದಿನೇ ಮಾಡೋದಾದರೆ ತಮ್ಗಳನ್ನು ಯಾಕೆ ಎಲೆಕ್ಟ್ ಮಾಡಬೇಕು? ಇನ್ನೊಂದು ಕರ್ನಾಟಕ ಮಾಡೆಲ್, ಇಡೀ ದೇಶಕ್ಕೆ ಕಾಂಗ್ರೆಸ್ ಅನ್ನುವಂಥದ್ದು ಕರ್ನಾಟಕ ಮಾಡೆಲ್. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಳಿ ಇದೇ ವಿಚಾರವನ್ನು ತೆಗೆದುಕೊಂಡು ಹೋದಾಗ, ನಾನು ಲಾಯರ್ ರೀ, ನಾನು ಕೂಡ ವಕೀಲ ಆಗಿದ್ದಂಥವರು, ತೀರ್ಪನ್ನು 1 ಬಾರಿ ಓದ್ತೇನೆ, ಅದರಲ್ಲಿ ಏನು ಅಂಶಗಳಿದೆ ಆ ಬಳಿಕ ನಾನು ತನಿಖೆಯನ್ನು ಮುಂದುವರಿಸ್ತೇನೆ ಅಂತ. ಇನ್ನೂ ಕೂಡ ತಮಗೆ ಒಂದು 10-12 ಪೇಜ್ಗಳಿರುವಂತಹ ರಿಪೋರ್ಟನ್ನು ಓದೋದಕ್ಕೆ ಸಮಯ ಸಿಗಿಲ್ವಾ CM ಆಗಿರುವಂಥವರಿಗೆ? ಮತ್ತು ಕರಾವಳಿಯ ಕಾಂಗ್ರೆಸ್ ನಾಯಕರ ಕಥೆ ಅಂತೂ ಹೇಳೋದೇ ಬೇಡ. ಎಲ್ಲೋ ವಿದೇಶದಲ್ಲಿ ಆಗಿರುವಂತಹ ಘಟನೆ ಥರ ಬಾಯಿ ಮುಚ್ಚಿಕೊಂಡು ಕೂತಿದ್ದಾರೆ. ಇನ್ನಾದರೂ ಎಚ್ಚೆತ್ತುಕೊಳ್ಳಿಲ್ಲ ಅಂತ ಹೇಳಿದರೆ ಆ್ಯಕ್ಚುಲಿ ಇದು ಕರೆಕ್ಟ್ ಟೈಮ್ ಅಂತ ಅಂದ್ಕೊಳ್ತೀನಿ. ಸರಿಯಾದ ಸಮಯ, ಪ್ರಶ್ನಿಸಬೇಕಾದಂಥ ಸರಿಯಾದ ಸಮಯ. ಯಾಕಂತ ಹೇಳಿದರೆ ನಾಳೆ ಏನಾದರೂ ತಾವುಗಳು MP ಎಲೆಕ್ಷನಲ್ಲಿ ಗೆದ್ದು ಸಂಸತ್ತಿಗೆ ಹೋದ ಬಳಿಕ ತಮ್ಮ ಕಾಲು ಹಿಡಿದು ಕೇಳಿಕೊಂಡ್ರೂ ಕೂಡ ಇಂಥ ವಿಚಾರದ ಬಗ್ಗೆ ತಾವಂತೂ ನ್ಯಾಯ ಕೊಡಿಸೋದಕ್ಕೆ ಸಾಧ್ಯನೇ ಇಲ್ಲ. ಆದರೆ ಈಗ ತಾವು ಕಷ್ಟಪಟ್ಟು ಬೆವರು ಸುರಿಸಿ AC ರೂಮಲ್ಲಿ ಇಲ್ಲಿ ತನಕ ಇದ್ರಲ್ವಾ, ಇನ್ನು ಮುಂದೆ ಚುನಾವಣಾ ಪ್ರಚಾರಕ್ಕೋಸ್ಕರ ಬೆವರು ಸುರಿಸಿ ಗಲ್ಲಿಯಲ್ಲಿ ತಿರುಗಾಡ್ತಾ ಇದ್ದೀರಲ್ವಾ? ಇಂಥ ಟೈಮಲ್ಲೇ ತಮಗೆ ಬಿಸಿ ಮುಟ್ಟಿಸಿದ್ರೆ, ಜನಪರವಾದಂತಹ ಧ್ವನಿಯನ್ನು ನಮ್ಮ TV ಎಬ್ಬಿಸಿದ್ರೆ ಜನರಿಗೂ ಕೂಡ ನ್ಯಾಯ ಸಿಗುತ್ತೆ. ನಿಮ್ಮಂಥವರಿಗೆ ನ್ಯಾಯ ಕೊಡಿಸಿ ನಮಗೇನೋ ಆಗಬೇಕಾಗಿಲ್ಲ. ಜನರಿಗೇನಾದರೂ ನಾವು ನ್ಯಾಯ ಕೊಡಿಸಿದ್ರೆ ನಮಗೂ ಕೂಡ ಒಂದೊತ್ತಿನ ಊಟಕ್ಕೂ ಕೂಡ ಆಶೀರ್ವಾದ ಆಗುತ್ತೆ ಜನರಿಂದ. ಸೊ ಹಾಗಾಗಿ ಕಾಂಗ್ರೆಸ್ ಆ್ಯಂಡ್ BJP ಎರಡೂ ಪಕ್ಷದವರು ಕೂಡ ಈ ವಿಚಾರದ ಕುರಿತಾಗಿ ಆದಷ್ಟು ಬೇಗನೆ ತಮ್ಮ ನಿಲುವನ್ನು ವ್ಯಕ್ತಪಡಿಸಬೇಕು ಅನ್ನುವಂಥದ್ದು ಜನಪರವಾದಂಥ ಕಾಳಜಿ ಅಷ್ಟೇ ನಮ್ಮದು. ಇನ್ನು ಮುಂದಿನ ಹಂತಕ್ಕೆ ಹೋಗೋದಾದರೆ, ಹೋರಾಟಗಾರರ ಇನ್ನೊಂದು ವಿಧಾನ ಇರುವಂಥದ್ದು, ಈ ಬಾರಿಯ ಚುನಾವಣೆಯಲ್ಲಿ ನಾವು ಕಾಂಗ್ರೆಸ್ ಅಥವಾ BJP ಅಥವಾ ಇತರ ಯಾರಾದರೂ ಇದ್ದರೆ ಅವರಿಗೆ ನಮ್ಮ ಮತವನ್ನು ಹಾಕುವುದಿಲ್ಲ, ಬದಲಾಗಿ ನೋಟಾ ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ. ಸೊ ನನ್ ಆಫ್ ದಿ ಅಬೌವ್, ಮೇಲ್ಗಡೆ ಇರುವಂಥ ಯಾವುದೇ ಅಭ್ಯರ್ಥಿಗಳನ್ನು ನಾವು ಸೆಲೆಕ್ಟ್ ಮಾಡಿಕೊಳ್ಳುವುದಿಲ್ಲ, ನೋಟಾ ಮತವನ್ನು ನಾವು ಹಾಕ್ತೇವೆ. ಸೊ ಇದರಿಂದ
ಕಳೆದ ಬಾರಿಯ ಚುನಾವಣೆಯ ಅಂಕಿಅಂಶವನ್ನು ಕೂಡ ಹೋರಾಟಗಾರರು ಕೊಟ್ಟಿದ್ದರು. ನಳಿನ್ ಕುಮಾರ್ ಕಟೀಲ್ ಅವರು 7 ಲಕ್ಷ ಮತಗಳನ್ನು ಗಳಿಸಿದ್ರು. 4 ಲಕ್ಷ ಮತಗಳಷ್ಟು ಮಿಥುನ್ ರೈ ಅವರು ಪಡ್ಕೊಂಡಿದ್ರು. 2 ಲಕ್ಷದ ಸಮಥಿಂಗ್ ಮತಗಳ ಅಂತರದ ಜೊತೆಗೆ ಜಯವನ್ನು ಗಳಿಸಿದರು. ಸೊ ಇದಕ್ಕಿಂತ ಹೆಚ್ಚಾಗಿ ಕರಾವಳಿಯಲ್ಲಿ 7 ಲಕ್ಷದಷ್ಟು ಸೌಜನ್ಯ ಪರವಾದಂಥ ಬೆಂಬಲಿಗರಿದ್ದಾರೆ. ಸೊ ಈ ಮತಗಳು ನೋಟಾ ಮೂಲಕ ಬಿದ್ದರೆ ನಮ್ಮ ಶಕ್ತಿ ಪ್ರದರ್ಶನವನ್ನು ಇಲ್ಲಿ ಮಾಡಬಹುದು ಅನ್ನುವಂತಹ ಚಿಂತನೆ ಈಗ ಹೋರಾಟಗಾರರದ್ದು. ನಮ್ಮ ಟಿವಿ ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ.